ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ನೀಡಿ ತನಿಖೆಗೆ ಅವಕಾಶವನ್ನ ಮಾಡಿಕೊಡಬೇಕು ಎಂದು ಶಾಸಕ ಹಾಗೂ ವಿಧಾನಸಭಾ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ನೀಡಿ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಶಾಸಕ ಹಾಗೂ ವಿಧಾನಸಭಾ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಆಗ್ರಹಿಸಿದರು. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಪಿಯಾಗಿ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಯಾವುದೇ ಸಚಿವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ತನಿಖೆಗೆ ಅವಕಾಶವನ್ನ ಮಾಡಿಕೊಡುತ್ತಾ ಬಂದಿರುವುದು ಈ ಹಿಂದೆ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಈಶ್ವರಪ್ಪ ಈ ಸಂಪ್ರದಾಯವನ್ನ ಪಾಲಿಸದೆ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡುತ್ತಿದ್ದಾರೆ ಎಂದು ಖಾದರ್ ಟೀಕಿಸಿದ್ದಾರೆ. ದಾಖಲೆ ಇಲ್ಲ ಎಂದರೆ ಸರ್ಕಾರದ ಇಲಾಖೆಯ ಕಾಮಗಾರಿಯನ್ನ ಸರ್ಕಾರಿ ಸ್ಥಳದಲ್ಲಿ ಗುತ್ತಿಗೆದಾರ ಸರ್ಕಾರದ ಇಂಜಿನಿಯರ್ಗಳ ಮೂಲಕ ಹೇಗೆ ಮಾಡಲು ಸಾಧ್ಯ? ಈ ಪ್ರಕರಣದಿಂದ ಬಿಜೆಪಿಯ ನಿಜವಾದ ಬಣ್ಣ ಬಯಲಾಗಿದೆ ಎಂದು ಖಾದರ್ ಟೀಕಿಸಿದರು. ಬಿಜೆಪಿಯವರಿಗೆ ಅವರದೇ ಕಾರ್ಯಕರ್ತರನ್ನು ಇವತ್ತು ರಕ್ಷಿಸಲಿಕ್ಕೆ ಆಗುವುದಿಲ್ಲ. ಇದು ಜನಸಾಮಾನ್ಯ ಪರಿಸ್ಥಿತಿ ಅಂತ ಏನಂತೇಳಿ ಜನ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಒಂದು ಮಂತ್ರಿಯ ಮೇಲೆ ಒಂದು ಎಫ್ಐಆರ್ ಆದಾಗ ಆ ಇಲಾಖೆಯಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಮತ್ತು ತನಿಖೆ ಮಾಡುವ ಅಧಿಕಾರಿಗಳಿಗೆ ಯಾವುದು ಮುಜುಗರ ಮತ್ತು ಫ್ರೀ ಹ್ಯಾಂಡ್ ಆಗಿ ಇದ್ದು ನಿಷ್ಪಕ್ಷ ತನಿಖೆ ನಡೆದು ಅಲ್ಲಿ ಸತ್ಯಾಂಶ ಹೊರಬರಬೇಕಂತ ಉದ್ದೇಶದಿಂದ ಎಫ್ಐಆರ್ ಅಂತ ಮಂತ್ರಿಗಳು ರಾಜೀನಾಮೆ ಕೊಟ್ಟಿರುವುದು ಎಲ್ಲ ಮಂತ್ರಿ ಕೊಟ್ಟಿದ್ದಾರೆ. ಅದು ಇತಿಹಾಸ ಮತ್ತು ಸಂಪ್ರದಾಯ. ಇದೀಗ ಈಶ್ವರಪ್ಪರ ಮೇಲೆ ಎಫ್ಐಆರ್ ಆಗಿದ್ದರೂ ಕೂಡ ಬಿಜೆಪಿ ಸರ್ಕಾರ ಅಥವಾ ಬಿಜೆಪಿ ಪಕ್ಷ ಅಥವಾ ಪ್ರಧಾನಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಸ್ವಯಂ ಪ್ರೇರಿತವಾಗಿ ಸಂಬಂಧಪಟ್ಟ ಮಂತ್ರಿಗಳು ರಾಜೀನಾಮೆ ಕೊಡದಿರುವುದು ಇಡೀ ದೇಶದಲ್ಲಿ ಬಿಜೆಪಿಯ ಮುಖವಾಡವನ್ನು ಬಯಲುಗೊಳಿಸಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಕೆಟ್ಟ ಸಂಪ್ರದಾಯ. ಇದು ಭವಿಷ್ಯ ದಿನಗಳಲ್ಲಿ ಕೆಟ್ಟವಾದ ಸಂಪ್ರದಾಯವನ್ನು ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ಇವತ್ತು ಮಾಡಲಿಕ್ಕೆ ಬಿಜೆಪಿಯವರು ಹೊಸ ನಾಂದಿಯನ್ನು ಆಡಿದ್ದಾರೆ. ಈಗ ಜನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕಾಂಗ್ರೆಸ್ ಆಡಳಿತ ಹೇಗೆ, ಬಿಜೆಪಿ ಆಡಳಿತ ಹೇಗೆ ಅಂತ ಹೇಳಿ ಜನ ಇವತ್ತು ತೂಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಪರಮೇಶ್ ಮೇಸ್ತಾ ಅವರ ನಿಗೂಢವಾದ ಸಾವಾದ ಸಂದರ್ಭದಲ್ಲಿ ತತ್ಕ್ಷಣ ನಿರ್ಭಯವಾಗಿ ಸಿಬಿಐ ಕೊಡುವಂತ ಕೆಲಸ ಆಯಿತು, ತನಿಖೆ ನಡೀಲಿ ಅಂತೇಳಿ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಯಾಕೆ ಇನ್ನೂ ಕೂಡ ಪರಮೇಶ್ ಮೇಹ್ತಾದು ಸಿಬಿಐ ರಿಪೋರ್ಟ್ ಬಹಿರಂಗಪಡಿಸುವುದಿಲ್ಲ ಬಿಜೆಪಿ ಸರ್ಕಾರ? ಅಷ್ಟೆಲ್ಲ ಆರೋಪ ಮಾಡಿದವು. ಆದ ಕಾರಣ ಪ್ರತಿಯೊಂದರಲ್ಲೂ ಕೂಡ ರಾಜ್ಯವನ್ನು ನೋಡಿಕೊಂಡು ಪ್ರತಿಯೊಂದರಲ್ಲೂ ಕೂಡ ರಾಜ್ಯಕ್ಕೆ ಮತವನ್ನು ಆಲೋಚನೆ ಮಾಡಿಟ್ಟುಕೊಂಡು ಬಿಜೆಪಿ ಆಳಿದ ವೈಖರಿ ಅಂತೇಳಿ ಇದಕ್ಕೆ ಬಹಳ ಸ್ಪಷ್ಟವಾಗಿ ನಮ್ಗೆ ಕಾಣ್ತಾ ಇವತ್ತು ಸಿಗ್ತದೆ. ಗ್ರಾಮ ಪಂಚಾಯತಿಂದ ಏನಾದ್ರು ಒಂದು ರಸ್ತೆ ಆಗ್ಬೇಕಂತ ಹೇಳಿದ್ರೆ ಯಾರಾದೊಂದು ಲೆಟರ್ ಹಾಕಿದ್ರೆ ಇದನ್ನು ಪರಿಶೀಲಿಸಿ ಅಂತ ಹೇಳಿ ಒಂದು ರಿಪ್ಲೈ ಗ್ರಾಮ ಪಂಚಾಯತಿಗೆ ಬರ್ತದೆ. ರಿಪ್ಲೈ ಮಾತ್ರ, ಅನುದಾನ ಬರುವುದಿಲ್ಲ, ಪರಿಶೀಲಿಸಿ ಅಂತೇಳಿ. ಆ ಲೆಟರ್ ಇಟ್ಕೊಂಡು ಸುತ್ತಾಡ್ತಾರೆ, ನನಗೆ ಅಲ್ಲಿಂದ ಲೆಟರ್ ಬಂದಿದೆ ಅಂತೇಳಿ. ಇಷ್ಟು ಲೆಟರ್ ಹೋದಾಗ ಇಷ್ಟು ಗಂಭೀರವಾದ ವಿಚಾರವನ್ನು ಇವತ್ತು ಬಿಜೆಪಿ ಕಾರ್ಯಕರ್ತ ಬರೀತಾರೆ, ಪ್ಲಸ್ ಇವತ್ತು ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಇವತ್ತು ಬರೀತಾರೆ. ಒಂದು ಎನ್ಕ್ವೈರಿ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿ ಕಚೇರಿ ಒಂದು ಲೆಟರ್ ಬರದಿದ್ರೆ ಇದಕ್ಕೆ ಯಾರು ಬೆಂಬಲ ಅಂತ ನಾವು ಕೇಳ್ಬೇಕಾಗ್ತದೆ. ಪರೋಕ್ಷವಾಗಿ ಇದಕ್ಕೆಲ್ಲ ಯಾರು ಕಾರಣ? ಅಸೆಂಬ್ಲಿಯಲ್ಲಿ ನಿಲುವಳಿ ಸೂಚನೆ ಮುಖಾಂತರ ಇದನ್ನು ನಾವು ಚರ್ಚೆ ಮಾಡಿ 40% ಸಂಬಂಧಪಟ್ಟಾಗಿ ಫಸ್ಟ್ ಚರ್ಚೆ ಮಾಡಬೇಕಾದ್ರೆ ಕೈಗೆತ್ತಿಕೊಂಡಾಗ ಸರ್ಕಾರ ನಮಗೆ ಅಲ್ಲಿ ಅವಕಾಶ ಇಲ್ಲ, ಅದು ರಿಜೆಕ್ಟೆಡ್, ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದರಿಂದಾಗಿ ಎಲ್ಲ ಪರಿಸ್ಥಿತಿ ಬಂದು ನಿಲ್ಲುವಂತ ವಿಚಾರ ಇವತ್ತಾಗಿದೆ. ಆದ ಕಾರಣ ಈ ರಾಜ್ಯದ ಘನತೆ ಮತ್ತು ಗೌರವ, ಈ ಒಂದು ಸಂಪ್ರದಾಯ, ಒಂದು ಒಳ್ಳೆಯ ಸಂಪ್ರದಾಯ ಏನು ಇವತ್ತು ನಮ್ಮ ರಾಜ್ಯದ ಇತಿಹಾಸದಲ್ಲಿದೆ, ಆ ಕೆಟ್ಟವಾದ ಸಂಪ್ರದಾಯವನ್ನು ದೂರ ಮಾಡಲಿಕ್ಕೆ ಬೇಕಾಗಿ ತತ್ಕ್ಷಣ ಇವತ್ತು ರಾಜೀನಾಮೆ ಕೊಡಬೇಕು ಅಥವಾ ಪಕ್ಷ ಇವತ್ತು ಮಂತ್ರಿಯಿಂದ ವಜಾ ಮಾಡಬೇಕು. ಆಗೋದ್ರೆ ಕೇಸನ್ನು ಸಿಬಿಐಗೆ ವಹಿಸಬೇಕು ಮತ್ತು ಸೂಕ್ತವಾದ ಪರಿಹಾರವನ್ನು ಕೂಡ ಇವತ್ತು ಬೇರೆಯವರಿಗೆ ಕೊಟ್ಟಂತ ರೀತಿಯ ಪರಿಹಾರ ಕೂಡ ಇವತ್ತು ಆ ಕುಟುಂಬಸ್ಥರು ಕೂಡ ಜವಾಬ್ದಾರಿ, ಅದು ಬಿಜೆಪಿ ಸರ್ಕಾರ ಜವಾಬ್ದಾರಿ.
ಇದು ಕರ್ನಾಟಕದ ಜನತೆ ಇದನ್ನು ಬಹಳ ಸೂಕ್ಷ್ಮತೆಯಿಂದ ನೋಡ್ತಾ ಇವತ್ತು ಇದ್ದಾರೆ. ದಯವಿಟ್ಟು ನಿಮ್ಮ ರಾಜ್ಯಕ್ಕೋಸ್ಕರ ಕರ್ನಾಟಕ ರಾಜ್ಯದ ಜನತೆಯ ಗೌರವಕ್ಕೆ ಮತ್ತು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಮತ್ತು ಕಪ್ಪು ಚುಕ್ಕಿತನದ ಕೆಲಸ ಬಿಜೆಪಿಯವರು ಮಾಡೋದು ಬೇಡ. ಸಚಿವ ಈಶ್ವರಪ್ಪರ ಮೇಲೆ ಆರೋಪವಿದ್ರೂ ಕೂಡ ಸಿಎಂ ಸಹಿತ ಸಚಿವ ಸಂಪುಟ ಅವರ ಬೆಂಬಲಕ್ಕೆ ನಿಂತಿರುವುದು ಸರ್ಕಾರದ ಯೋಗ್ಯತೆಯನ್ನ ತಿಳಿಸುತ್ತದೆ. ಈಶ್ವರಪ್ಪ ರಾಜೀನಾಮೆ ನೀಡುವವರೆಗೆ ಕಾಂಗ್ರೆಸ್ ಜೈಲುಪುರ ಸೇರಿದಂತೆ ಪ್ರತಿಭಟನೆ ನಡೆಸಲಿದೆ ಎಂದು ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಹೇಳಿದರು. ಇವತ್ತು ಒಬ್ಬ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕ ಆಗಿದ್ದವರು ಅವರು ಇವತ್ತು RDPI ಮಂತ್ರಿ ಆಗಿದ್ದಾರೆ. ಅವರು ಒಬ್ಬರಲ್ಲ, ಇಡೀ ಕ್ಯಾಬಿನೆಟ್ಟೇ ಭ್ರಷ್ಟಾಚಾರಿಗಳು 40% ಅಂತ ಕೆಂಪಣ್ಣ ಹೇಳ್ತಾ ಇದ್ದಾನೆ. ಇವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡೆಲ್ಲಿಗೆ ಹೋಗಿ ಹೇಳಿದ್ದಾನೆ. ಡೆಲ್ಲಿಯಲ್ಲಿ ಹೋಗಿ ಪ್ರಧಾನಿಗೆ ಮನವಿಯನ್ನು ಕೊಟ್ಟಿದ್ದಾನೆ. ಆವಾಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಆದ್ದರಿಂದ ಇವತ್ತು ಅವರನ್ನು ಬಂಧಿಸಬೇಕು, ಜೈಲಿಗೆ ಕಳಿಸಬೇಕು. ಯಾಕೆಂದ್ರೆ ಪಾಪದವ ಏನಾದರೂ ಮಾಡಿದ್ರೆ ಅವರನ್ನು ಜೈಲಿಗೆ ಕಳಿಸೋದಿಲ್ವಾ? ಈ ಸರ್ಕಾರಕ್ಕೆ ಬದ್ಧತೆ ಉಂಟಾ? ಇವತ್ತು ಬರೇ ಹುಸಿ ಮಾತುಗಳನ್ನು ಹೇಳಿ ಸ್ವಚ್ಛವಾದ ಸರ್ಕಾರ ಕೊಡ್ತೇವೆ, ಆ ಸರ್ಕಾರ ಕೊಡ್ತೇವೆ, ಈ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ಇವತ್ತು ಆ ಜನರುಗಳಿಗೆ ಪೊಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂಥ ಪಕ್ಷ ಇವತ್ತು ಎಷ್ಟು ಮುಖ್ಯಮಂತ್ರಿಗಳಾದರೂ ಇವರಿಗೆ ಯೋಗ್ಯತೆ ಉಂಟಾ? ಒಂದೇ ಮುಖ್ಯಮಂತ್ರಿಯಿಂದ ರಾಜ್ಯ ಸರ್ಕಾರವನ್ನು ನಡೆಸುವಂಥ ಯೋಗ್ಯತೆ ಈ ಜನರಿಗೆ ಇಲ್ಲದವರು ವರ್ಷಕ್ಕೆ 2 ಜನ ಮುಖ್ಯಮಂತ್ರಿಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಆದ್ರಿಂದ ಇವತ್ತು ಜನರೇ ಮನಸ್ಸಿಗೆ ಬಂದಿದೆ ಇದು ಭ್ರಷ್ಟಾಚಾರದ ಸರ್ಕಾರ ಅಂತ. ಇವತ್ತು 2 ಕೇಸು, ಒಂದು ಕಡೆಯಿಂದ ಭ್ರಷ್ಟಾಚಾರ, ಇನ್ನೊಂದು ಕಡೆ ಒಬ್ಬ ಸುಸೈಡ್ ಮಾಡಿಕೊಂಡಿದ್ದಾನೆ, ಡೆತ್ ನೋಟ್ ಬರೆದು ಸುಸೈಡ್ ಮಾಡಿಕೊಂಡಿದ್ದಾನೆ. ಹೋರಾಟ ಮಾಡ್ತೇವೆ, ಜೈಲು ಬರೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈ BJPಯ ಯಾವ ಗುಣನಡತೆ ಇದೆ, ಅವರ ಲಂಚಾವತಾರ ಇದೆ, ಇಡೀ ಕರ್ನಾಟಕದ ಜನತೆಗೆ, ಭಾರತ ದೇಶದ ಜನತೆಗೆ ಮುಟ್ಟುವಂಥ ಕೆಲಸ ನಿಮ್ಮ ಸಹಾಯದಿಂದ ಮಾಡ್ತೇವೆ ಎಂಬ ಮಾತನ್ನು ನಾನು ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಸಂತೋಷ್ ಪಾಟೀಲ್ ಮಾರ್ಚ್ 9ರಂದು ಈಶ್ವರಪ್ಪರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಆತ್ಮಹತ್ಯೆ ಮಾಡುವ ಹೇಳಿಕೆಯನ್ನ ನೀಡಿದ್ರು ಸರ್ಕಾರ ಮತ್ತು ಬಿಜೆಪಿ ಗಮನ ಹರಿಸದೆ ಆತನ ಸಾವಿನ ಹೊಣೆಗಾರರಾಗಿದ್ದಾರೆ ಎಂದು ಪ್ರಧಾನ ಕಾರ್ಯದರ್ಶಿ ಮಮತಾ ಗಟ್ಟಿ ಆರೋಪಿಸಿದ್ದಾರೆ. ತಾವು ಆಲೋಚನೆ ಮಾಡಬೇಕು. ನಿನ್ನೆ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು, ನನಗೆ ಅವರ ಸಂತೋಷ್ ಪಾಟೀಲ್ ಇದ್ದು ಯಾರು ಅಂತಲೇ ಗೊತ್ತಿಲ್ಲ ಅಂತೇಳಿ. ನಾವೊಂದು ಕೇಳಬೇಕಾಗ್ತದೆ. ಮಾರ್ಚ್ 9ರಂದು ಡೆಲ್ಲಿಯಲ್ಲಿ ಸಂತೋಷ್ ಪಾಟೀಲ್ ಅವರು ಪ್ರಧಾನಮಂತ್ರಿ ಕಚೇರಿಗೆ ಹೋಗಿ ವಿವಿಧ ಬಿಜೆಪಿಯ ನಾಯಕರಿಗೆ ಹೋಗಿ ಲೆಟರ್ ಅನ್ನ ಕೊಡ್ತಾರೆ ಇದರ ಬಗ್ಗೆ. ಅಲ್ಲೂ ಕೂಡ ಅವ್ರು ಹೇಳ್ತಾರೆ, ದಾಖಲೆ ಆಗಿದೆ, ನನ್ನ ಮೇಲೆ ಏನಾದ್ರೂ ಈ ಮಾಡಿದಂತಹ ಆರೋಪದಲ್ಲಿ ಸತ್ಯಾಂಶ ಇದೆ, ಇದನ್ನು ತನಿಖೆ ಮಾಡದೇ ಇದ್ರೆ ನಾನು ಸುಸೈಡ್ ಮಾಡಿಕೊಳ್ತೇನೆ ಎನ್ನುವಂತಹ ಮಾತನ್ನ ಮಾರ್ಚ್ 9ರಂದು ಕೊಟ್ಟಿದ್ದಾರೆ. ಅದರ ಮೇಲೆ ಈಶ್ವರಪ್ಪನವರು ಅವರ ಮೇಲೆ ಕೋರ್ಟಿಗೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ನಿನ್ನೆ ಹೇಳ್ತಾರೆ ನನಗೆ ಅವರು ಯಾರು ಅಂತಲೇ ಗೊತ್ತಿಲ್ಲ ಅಂತೇಳಿ. ಅವರ 2 ಬಾಯಿಯ ಮುಖ ನಾಲೆಗೆ 2 ಬಾಯಿ ನಾಲೆಗೆ ಇವತ್ತು ಗೊತ್ತಾಗ್ತದೆ ಏನು ಅಂತೇಳಿ ಈ ರೀತಿ ಆಡಿದಂತಹ ಮಾತು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಉಳ್ಳಾಲ್, ನವೀನ್ ಡಿಸೋಜಾ, ಶುಭೋದಯ ಆಳ್ವ, ಸಂತೋಷ್ ಶೆಟ್ಟಿ, ಲಾರೆನ್ಸ್, ಯುವ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಲುಕ್ಮಾನ್ ಬಂಟ್ವಾಳ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.